ಪುತ್ತೂರಲ್ಲಿ ಈ ಬಾರಿ ಅಶೋಕರ ಇನ್ನಾಗುವಂಥ ಚಾನ್ಸಸ್ ಇದೆ. ಪುತ್ತೂರು ಅಂಚನೆ ಎಂಕಲ ಫುಲ್ಲು ಬಿಜೆಪಿ ಸಪೋರ್ಟ್ ಬಿಜೆಪಿ ಅರ್ಪಣೆ ಅರುಣ್ ಕುಮಾರ್ ಪುತ್ತೂರು 5 ಸತಿ ಗೆಲ್ಪಿರೋ ಅಭಿಪ್ರಾಯ. ವೀಕ್ಷಕರೇ, ವಿಧಾನಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಏರ್ತಾ ಇದೆ. ಈ ನಿಟ್ಟಿನಲ್ಲಿ ರಾಜಕೀಯ ಪಕ್ಷಗಳು, ಅಭ್ಯರ್ಥಿಗಳು ನಿರಂತರವಾಗಿ ತಮ್ಮ ಅಬ್ಬರದ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಪುತ್ತೂರಿನಲ್ಲೂ ಕೂಡ ಎಲ್ಲ ಪಕ್ಷಗಳ ಅಭ್ಯರ್ಥಿಗಳು ಮತ್ತು ಪಕ್ಷಗಳು ಬಿರುಸಿನ ಪ್ರಚಾರದಲ್ಲಿ ತೊಡಗಿಕೊಂಡಿವೆ. ಈ ನಿಟ್ಟಿನಲ್ಲಿ ಸುದ್ದಿ ಮೀಡಿಯಾ ವತಿಯಿಂದ ಗ್ರಾಮಕ್ಕೊಂದು ರೌಂಡ್ ಎನ್ನುವಂತಹ ವಿಶೇಷ ಕಾರ್ಯಕ್ರಮದ ಮುಖಾಂತರ ಆ ಗ್ರಾಮದ ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿಕೊಂಡು ಆ ಗ್ರಾಮದ ಜನರ ಬೇಡಿಕೆಗಳೇನು, ಅವರ ಸಮಸ್ಯೆಗಳೇನು ಮತ್ತು ಆ ಗ್ರಾಮದಲ್ಲಿ ಯಾವ ಪಕ್ಷದ ಅಥವಾ ಯಾವ ಅಭ್ಯರ್ಥಿಗಳ ಪರ ಒಲವು ಇದೆ ಎಂಬುದನ್ನು ಸಮಗ್ರವಾಗಿ ಚಿತ್ರಣವನ್ನು ಬಿತ್ತರಿಸುವ ಒಂದು ಕಾರ್ಯಕ್ರಮವನ್ನು ಸುದ್ದಿ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ನಾವಿವತ್ತು ನರಿಮೊಗರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪುರುಷರಕಟ್ಟೆಯಲ್ಲಿದ್ದೇವೆ. ಈ ಭಾಗದ ಜನರ ಅಭಿಪ್ರಾಯಗಳೇನು ಮತ್ತು ಈ ಭಾಗಕ್ಕೆ ಬೇಕಾದಂತಹ ಈ ಜನರ ಬೇಡಿಕೆಗಳೇನು ಎಂಬುದರ ಬಗ್ಗೆ ನಾವು ಆ ಜನರಿಂದಲೇ ತಿಳ್ಕೊಂಡು ಬರೋಣ ಬನ್ನಿ. ಈ ಸಾರಿ ಭಯಂಕರ ಫೈಟ್ ಉಂಡು. ಒಕ್ಕ ಎಂಕ್ಲತ್ತೆ ಈ ಸಾರಿ ಅಶೋಕ್ ರೈ ಬರ್ಪಣದು ಇಲ್ಲ ಅಂಡ ಎಂಕ್ಲ ಬೆಂಬಲ ಬಿಜೆಪಿಗೆ ಬೆಂಬಲ ಅಂಡ ಆತು ಫೈಟ್ ಇಟ್ಟು ಅಶೋಕ್ ರೈ ವಿನ್ ಆಪಣು ಅರುಣ್ ಪುತ್ತಿಲಾಲ್ ಬಾರಿ ದಟ್ಟು ಉಳ್ಳೇರು ತಂದರೆ ನೀರು ತಾ ದತ್ತ ಮಾರ್ಗದ ಬರ ಯಾನೊಂದು 25-30 ವರ್ಷದ ಬಿ ಜೆ ಪಿಗೆ ಇನ್ನೊಂದಿಲ್ಲ. ಬಿ ಜೆ ಪಿದಾಗ ಇಷ್ಟ, ಹಿಂದುತ್ವ ಇಷ್ಟ ಹೇಳಿದ್ರೆ ಈ ಸರದ ಒಂಜಿ ಚೇಂಜ್ ಉಂಡು. ಅರುಣ್ ಕುಮಾರ್ ಒಂಜಿ ಇನ್ನು ಮಲ್ಪಗ ನಮ್ಗೆ ಒಂಜಿ ಬಲಿಷ್ಠವಾದ ಒಂಜಿ ವ್ಯಕ್ತಿ ಅದು ಲೆಪ್ಪಣ ಒಂಜಿ ಬರ್ಪಿರು ಆ ವಿಷಯಗಳು ಒಂಜಿ ನರಮನೆ ಒಂದು ಕಾಂಟ್ಯಾಕ್ಟ್ ಉಂಡು. ಕೆಲವು ದಟ್ಟು ಬಿ ಜೆ ಪಿ ಎಡ್ಡೆ ಕೆಲಸ ಮಾಡ್ತಿದ್ದಾರೆ. ಮುನ್ನೂರು ಪಂಚಾಯತಿ ಮತ್ತು ಇನ್ನೂ ಅಂತ ಕೊರ್ನಾರ ಅಂಚ ಈ ಸರ್ದಿ ಅನ್ನೋ ಒಂಜಿ ವ್ಯಕ್ತಿವಾದ ಆರೆಗೊಂಜಿ ಬೆಂಬಲ ಉಂಡು. ಅರುಣನ ಗೆಲ್ಪಾರ ಅರುಣ್ ಕುಮಾರ್ ಪುತ್ತಿಲನ ಗೆಲ್ಪಾರ ಬಡದು ಈರು ದಾಯ್ತ ಮಲ್ತೊಂದುಲ್ಲಾರು ಶ್ರಮ ಪಟ್ಟೊಂದುಲ್ಲ ಮತ್ತು ಇನ್ನೊಂದು ಅದೇ ಎನ್ನೋ ವ್ಯಕ್ತಿಗೆ ಅನ್ನೊಂಜಿ ಗೆಲ್ಪಡು ಎನ್ನೊಂಜಿ ಓಟು ಆರೆಗೆ. ಪುತ್ತೂರಲ್ಲಿ ಈ ಬಾರಿ ಅಶೋಕರ ಇನ್ನಾಗುವಂಥ ಚಾನ್ಸಸ್ ಇದೆ. ಅಂದರೆ ಅವರು ತುಂಬ ಜನರಿಗೆ ಹೆಲ್ಪ್ ಮಾಡಿದ್ದಾರೆ. 22,000 ಚಿಲ್ಲರೆ ಕುಟುಂಬಕ್ಕೆ ಹೆಲ್ಪ್ ಮಾಡಿದ್ದಾರೆ. ಆದ ಕಾರಣ ಅವರೇ ಬರುವುದು ಅಂತ. ಅಶೋಕ್ ರೈ ಗೆದ್ದರೆ ಅಶೋಕ್ ರೈಲಿ ಏನು ಕೇಳ್ತೀರಿ ನಿಮ್ಮ ಊರಿಗೆ ಅಭಿವೃದ್ಧಿ ಕೆಲಸ? ನಮ್ಮ ಊರಲ್ಲಿ ತುಂಬ ಅಭಿವೃದ್ಧಿ ಕೆಲಸ ಆಗಬೇಕಿದೆ. ಇನ್ನು ಮುಂದೆ ನೀರಿದ್ದು ಸಮಸ್ಯೆ ಇದೆ, ಮತ್ತು ಕೆಲವು ಮನೆಗೆ ಕರೆಂಟ್ ಇದ್ದು ಯಾವುದು ಸಮಸ್ಯೆ ಇದೆ, ಅದಕ್ಕೆ ಅದನ್ನು ನಾವು ಕೇಳಬೇಕಂತ ಹೇಳ್ತೇವೆ. ಓಟ್ ನಡೀತಾ ಇದೆ, ಒಳ್ಳೆ ರೀತಿಯಲ್ಲಿ ನಡಿಬೇಕು, ಒಳ್ಳೆ ಕ್ಯಾಂಡಿಡೇಟ್ ಬರಬೇಕು ಅಂತೇಳಿ ನಮ್ಮ ಆಸೆ. ಅಂದರೆ ಇಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ದರೂ ಅದನ್ನು ಆದಷ್ಟು ಬೇಗ ನಿವಾರಿಸುವಂಥ ಕ್ಯಾಂಡಿಡೇಟ್ ಬರಬೇಕು. ಅದು ಯಾರೇ ಆಗಿರಲಿ, ಬಟ್ ಒಳ್ಳೆ ಈಗ ಯಾರೇ ಗೆದ್ದವರು ಸಹ ಅವರು ಹೇಳಿದ ಒಂದು ಪ್ರತಿಯೊಂದು ಆಶ್ವಾಸನೆಗಳನ್ನು ಸಹ ನಿವಾರಣೆ ಮಾಡಬೇಕು. ಅಂದರೆ ಎಲ್ಲರ ಸಮಸ್ಯೆಗಳನ್ನು ಆದಷ್ಟು ಬೇಗ ನಿವಾರಣೆ ಮಾಡಬೇಕು ಅಂತೇಳಿ ನಮ್ಮ ಒಂದು ಶುಭ ಹಾರೈಕೆ. ಅವರಿಗೆ ತಿಳಿದೇ ಇರ್ತದೆ ಯಾವ ಊರಲ್ಲಿ ಏನೇನು ಪ್ರಾಬ್ಲಮ್ಸ್ ಇರ್ತದೆ ಅಂತ ಅವರಿಗೆ ಆಲ್ಮೋಸ್ಟ್ ಗೊತ್ತಿರ್ತದೆ. ಅದನ್ನು ಆದಷ್ಟು ಬೇಗ ನಿವಾರಣೆ ಮಾಡಬೇಕು. ಯಾಕಂತ ಹೇಳಿದರೆ ಎಲ್ರಿಗೂ ಸಹ ಬಡವರಿಗೂ ಅಂತ ಹೇಳುವಂಥದ್ದು ಈಗ ರೋಡ್ ಸಮಸ್ಯೆ ಅಥವಾ ನೀರಿನ ಸಮಸ್ಯೆ ಏನೇ ಇರಲಿ ಅದನ್ನೆಲ್ಲ ಆದಷ್ಟು ಬೇಗ ನಿವಾರಣೆ ಮಾಡಿದರೆ ತುಂಬ ಒಳ್ಳೆಯದು ಅಂತ. ಬಿಜೆಪಿ ಕಾಂಗ್ರೆಸ್ ಬರು ಇತ್ತೆಂಚೆ ಉಂಡು ಇತ್ತೆ ಈರ್ನ ಕೆಲಸ ಕಾರ್ಯ ಪ್ರಾವಡಂಡ ದುಡ್ಡು ದೊಂದು ಪೇರ ಎಡ್ಡೆ ಆಡಳಿತ ಉಂಡು ಎಂಚೆ ಉಂಡು ನಾಳೆ ಈತ ನಡವತ್ತಿ ಪುತ್ತೂರು ಬಾರಿ ಈ ಸರ್ತಿ ಫೈಟ್ ಉಂಡು. ಎಂಕಲ್ ನಾವು ಊರದ ಲೀಡರ್ಲ ಉಳ್ಳೇರು ರೀ, ಅಂಚೆರಿ ಎಂಕಲ ಪಕ್ಷದ ಲೀಡರ್ಲ ಉಳ್ಳೇರಿ, ಎದುರು ಪಕ್ಷದ ಲೀಡರ್ಲ ಉಳ್ಳೇರಿ, ಪೂರ RSS ದಕ್ಲು ಅವು ಎಂಕ್ಲಿಗೆ ಬೇಜಾರು. ಸಂಘ ಪರಿವಾರದಕ್ಲಿಗೆ ಕೊರಪುನ ಅಂದಂಡ ಪೂರ ಪಕ್ಷ ಇಡಲ ಸೀಟ್ ಅಪ್ಪಾಗ ನಮ್ಮ ಪೂರ ಸಂಘ ಡಿಜನ್ ನಕ್ಲಿಗೆ ವೈಟ್ ಲೈಜ್ ಅಪ್ಪ ಎಂಕ್ಲು ಪಕ್ಷೇತರ ಹಂಚಿ ಪೋಡತಿ ಅಂಡ ಅರುಣ್ಯರು ಸಂಘಟ ಗುರುತಿಸಿದ ಜನತ್ತು ಸಂಘಟನೆ ಇತ್ತನಾರು ಅಂಚೆ ಹೇಳ್ತಾರ ಅರುಣ್ ಕುಮಾರ್ ಪುತ್ತಿಲ 5 ಸತಿ ಗೆಲ್ಪಿರೋ ಅಭಿಪ್ರಾಯ. ಜವಣೀರು ಏರುಳ್ಳೇರ ಹಿಂದೂ ಜಮ್ ಅಕ್ಳು ಪೂರ ಅರುಣ್ಯರಿಗೆ ಓಟ್ ಪಾಡು ಅರಣ್ಯ ಗೆಲ್ಪೋಡು ಅವ್ರು ಗೆಲ್ಪು ಇರಲಿ ಸರ್ ಜಿ ಆರು ಏಪಲ ಸಂಘಟನೆ ಹುಷಾರು ಅದ್ರ 12 ಗಂಟೆ ಕಾಲ್ ಮಂತ್ ಎಂಕ್ಲಲ್ಲ ಮಂತದ ಅರಣ್ಯರೇ ಇಂಚ ಸಮಸ್ಯೆ ಆತನ ಬಂದಾಗ ಅವ್ರು ಕೂಡಲೇ ರೆಸ್ಪಾನ್ಸ್ ಕೊಡ್ತೀರಿ. ಏನು ಬರ್ರ ಆಪುಜಿ ಇಂಚಿಂಚ ಪೋಲೆ ಏನು ಪನ್ಪೆ ಅಂಚಿನ ಮನ್ಪುನಿಂಚಿನ ಕ್ಯಾಂಡಿಡೇಟ್ ಎಂಕ್ಲೇ ಬೋರ್ಡು ಎಂಕ್ಲು ಹೋದನಾಗ ನಾನು ಬರ್ತೇನೆ ಬಂಡದು ಸ್ಟೇಷನ್ಗೆ ಬರಂದು ಇಪ್ಪುನ ಒಡೆಗ್ಲ ಬರಂದು ಇಪ್ಪುನ ರಾಜಕಾರಣಕ್ಕೆ ಇಪ್ಪು ನವ್ವೇ ಆರು ಗ್ಯಾರಂಟಿ ಅಭಿವೃದ್ಧಿ ಅಂಚಿ ಪೋಪಿರು ದಯಪಂಡ ಆರು ತುಂಬಲ ಒಂಜಿ ಊರ್ಲ ಪಾತಿರ್ನಂಜಿ ಜನ ಆರು ವಿಧಾನಸಭದ ಉಳಾಯಿ ಪೋಯಿರ್ನಾಡ ಗರ್ಜನೆ ಇಪ್ಪುಂಡಿ ನಮ್ಮ ಪುತ್ತೂರದ ಈತ್ನೇಡು ಬತ್ತನ ಶಾಸಕರು ಹಿಡಿದು ಒಲವು ನಮ್ಮ ಇತ್ತೆ ಅಶೋಕ್ ಕುಮಾರ್ ರೈನ ಮಿತ್ತಿ ಇಪ್ಪುಂದು ಆಪುಂಡು ಅಶೋಕ್ ಕುಮಾರ್ ದಯಪಂಡ ಫೈಟ್ ಬೂರುಂಡು ಅಂಡ ಹೋಪ್ಸ್ ಆರಿಗೆ ಜಾಸ್ತಿ ಉಂಡು ದಯಪಂಡ ಓಟು ಡಿವೈಡ್ ಆಗು ಪಂಡ ಉದ್ದೇಶ ಅಂಡ ಎಂಕ್ಲೋ ಪೆನ್ಪುನ ಇದು ಅರುಣೇರು ಗಂಡ್ಲ ಪಿನ್ನಾಪನ ಆರೆ ಭಿನ್ನಾಪೇರು ನಮಗೆ ಯಾವುದು ನಮ್ಮ ಇದರಲ್ಲಿ ಅಭಿವೃದ್ಧಿ ಮಾಡಿದಷ್ಟು ಒಳ್ಳೆಯದು ಮಾಡೋರಿದ್ದು ನಾವು ಅದಕ್ಕೆ ಹೇಗೆ ಉಂಟು ಪುತ್ತೂರು ಈ ಸಲ? ಪುತ್ತೂರು ಯಾವುದಂತ ಹೇಳಿಕ್ಕೆ ಯಾವುದಿಲ್ಲ ಹಾಗೆ ಉಂಟು. ಈಗ ಹೇಳಿ ಪ್ರಯೋಜನ ಇಲ್ಲ, ಎಲ್ಲರೂ ಬೇಕು. ದಾಳ ಗೊತ್ತಾಪುಜಿ
ಊರಿಗೆ ಅಭಿವೃದ್ಧಿ ಅವಡು ಅಂಚಿನಾಗಲೇ ಬಡ ಇನ್ನೇನು ಅಂದು ಪುತ್ತೂರು ಅಂಚನೆ ಎಂಕಲ ಫುಲ್ ಬಿಜೆಪಿ ಸಪೋರ್ಟ್ ಬಿಜೆಪಿ ಅರ್ಪಣೆ ನಿಂದ ಪಕ್ಷೇತರ ಉಂಡು ಅಣ್ಣ ಕೆಲವು ಜನ ಸಪೋರ್ಟ್ ಉಳ್ಳೇರು ಅದೇ ಪೂರ್ತಿ 10% 20 ಟೋಟಲ್ ಅತಿ ಫಸ್ಟ್ ಸ್ಟಾರ್ಟಿಂಗ್ ವರ ಇತ್ತೇನೆ ಫುಲ್ಲು ತಿರುಗದಿತ್ತೇನೆ ಇತ್ತೆ ವಾಪಸ್ ರಿಟರ್ನ್ ಹಾಕು ನಾವು ಬಿ ಜೆ ಪಿಗೆ ಅಂಚ ಅಂದಂಗೆ ಲೇಬಂಡ ಮೋದಿ ನಾಲೆಟ್ಟು ಗ್ಯಾರಂಟಿ ಬಿ ಜೆ ಪಿ ಅರ್ಪಣೆ ಜನರಿಗೆ ಮೂಲತಃ ಬೇಕಾಗುವುದು ಅಂತ ಹೇಳಿದರೆ ಆ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ಸರಿಯಾಗಿ ಮಾಡಿಕೊಡಬೇಕು. ಅತಿ ಹೆಚ್ಚು ತೊಂದರೆ ಬರುವುದು ಅಂತ ಹೇಳಿದರೆ ಸರ್ಕಾರಿ ಅಧಿಕಾರಿಗಳಿಂದ. ಇದು ಇದ್ದದ್ದೇ. ಲಂಚ ಇಲ್ವಾ? ಯಾವ ಕಾಲದಿಂದಲೂ ಇದೆ. ಅದು ಇಲ್ಲದೆ ಯಾವ ಕೆಲಸವೂ ಆಗುವುದಿಲ್ಲ. ಇದು 100ಕ್ಕೆ 100 ಸತ್ಯ. ಸರ್ಕಾರಿ ಅಧಿಕಾರಿಗಳದ್ದ ಮನೋಭಾವ ಹೇಗಿದೆ ಅಂತ ಹೇಳಿದರೆ ಬ್ರಿಟಿಷ್ ಅಧಿಕಾರಿಗಳ ಥರ ಇದೆ. ಈಗ ಹೆಚ್ಚಿನ ಎಲ್ಲ ವಿಚಾರಗಳು ಆನ್ಲೈನಲ್ಲಿ ಆಗ್ತವೆ. ಆದರೆ ಆನ್ಲೈನ್ ಅದು ಸಂಪೂರ್ಣ ಆನ್ಲೈನ್ ಯಾವುದೂ ಇಲ್ಲ. ಆನ್ಲೈನಲ್ಲಿ ನೀವು ಅರ್ಜಿ ಕೊಡ್ಬೋದು, ಕೊನೆಗೆ ಅದು ಅದೇ ಹೋಗಿ ಅಲ್ಲಿ ಸಿಕ್ಕಿಕೊಂಡಿರ್ತದೆ. ಆಮೇಲೆ ಅಲ್ಲಿ ಹೋಗಿ ಮಾತಾಡಿ ಮಾಡುವಂಥದ್ದನ್ನು ಮಾಡೋದೇ ಕೆಲಸ ಆಗೋದಿಲ್ಲ. ಬರೀ ಭಾಷಣ ಮಾಡಿ ಏನಾಗೋದಿಲ್ಲ. ಆದರೆ ಆ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಪ್ರವೃತ್ತರಾಗಬೇಕು. ಇದು ಒಂದನೇದು. ಎರಡನೇದು ಈಗಿನ ಕಾಲದಲ್ಲಿ ಇರುವಂಥದ್ದು ಎಲ್ಲ ಎರಡನೇದು ಆಗಲಿ ಮಾರ್ಗಗಳಾಗಲಿ ನೀರಿನ ಸೌಕರ್ಯಗಳಾಗಲಿ ಇದೆಲ್ಲ ಅಗತ್ಯ. ಎಲೆಕ್ಟ್ರಿಸಿಟಿ ಆಗಲಿ ಇದು ತಕ್ಕ ಮಟ್ಟಿಗೆ ಕೆಲಸ ಆಗ್ತಾಯಿದೆ, ಆಗೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಮೊದಲಿಗೆ ಕಂಪೇರ್ ಮಾಡಿದರೆ ಈಗ ತುಂಬ ಆಗಿದೆ. ಅದರ ಜನಸಂಖ್ಯೆ ಜಾಸ್ತಿ ಆದ ಹಾಗೆ ಅದರ ಅಭಿವೃದ್ಧಿ ಕಾರ್ಯಗಳು ಅದೇ ಸ್ಪೀಡಲ್ಲಿ ಆಗಬೇಕು. ಹಳ್ಳಿಗಳಲ್ಲಿರುವಂಥ ಕೃಷಿಕರ ಸಮಸ್ಯೆಗಳು ಅದು ಇರುತ್ತೆ, ತುಂಬ ಇರುತ್ತದೆ. ಅದಕ್ಕೆ ಆಗಾಗ ಒಂದು ಸ್ಪಂದಿಸುವಂಥ ಜನಪ್ರತಿನಿಧಿಗಳು ಖಂಡಿತವಾಗಿಯೂ ಜನರಿಗೆ ಬೇಕು. ಆಗೋದಿಲ್ಲ ಆದರೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬೇಕು. ಎಲ್ಲವನ್ನು ನೋಡುವ, ಎಲ್ಲವನ್ನು ಮಾಡ್ತೇವೆ ಅಂತ ಹೇಳಿಕೊಂಡು ಆ ಸುಳ್ಳು ಭರವಸೆಗಳನ್ನು ಕೊಟ್ಟು ಮಾಡುವಂಥ ಕಾಲ ಹೋಗಿದೆ. ಇದು ಜನರಿಗೆ ಅದೆಲ್ಲ ಬೇಸತ್ತು ಹೋಗಿದ್ದಾರೆ. ಅಂಥವ್ರು ಯಾರಿಗೂ ಬೇಡ, ನಮಗೂ ಬೇಡ. ಇವಾಗಿನ ಮತದಾನ ಹೇಗೆ ಅಂತ ಹೇಳಿದರೆ ಟಫ್ ಆಗಿರ್ಬೋದು. ಎಲ್ಲ ಒಳ್ಳೊಳ್ಳೆ ಕ್ಯಾಂಡಿಡೇಟ್ಸ್ ಆಗಿದ್ದಾರೆ. ಯಾರಂತ ನನ್ನ ಅಭಿಪ್ರಾಯ ಅಂತ ಹೇಳಿದರೆ ಯಾರಾದರೂ ಅಷ್ಟೇ ಎಲ್ಲರೂ ಸಮಾನ ನ್ಯಾಯ, ಸಮಾನ ರಕ್ಷಣೆ, ಅದೇ ರೀತಿ ಎಲ್ಲರ ಹಸಿವು ಮುಕ್ತ ಭಾರತ, ಭಯಮುಕ್ತ ಭಾರತ ರೀತಿಯಾಗಿ ಎಲ್ಲರ ಒಂದೇ ರೀತಿಯಾಗಿ ನೋಡಿಕೊಂಡು ಒಳ್ಳೆ ಅಭಿವೃದ್ಧಿ ಜೊತೆಗೆ ಎಲ್ಲ ಸಮುದಾಯವನ್ನು ಒಟ್ಟಾಗಿ ತಗೊಂಡು ಹೋಗುವಂಥ ನಾಯಕ ಬೇಕು ಇಲ್ಲಿಗೆ. ಒಂದು ಎರಡನೇದು ಹೇಳಿದರೆ ಇವಾಗ ನೀವು ಕೇಳ್ತಿದ್ರೆ ನಾವು ಯಾರಿಗೆ ಮತದಾನ ಹೇಗಾಗ್ಬೋದು ಅಂತ ಕೇಳ್ತಿದ್ರೆ ನಮಗೆ ಪರ್ಫೆಕ್ಟಾಗಿ ಹೇಳೋಕ್ಕಾಗಲ್ಲ. ಅಂದರೆ ನಾವು ಅಲ್ಲಿ ಹೋಗುವಾಗ ನೀವೇನು ಮಾಡ್ತಿರ್ತೀರಾ ಅಂದರೆ ಎಲೆಕ್ಷನ್ ಬೂತಲ್ಲಿ ಹೋಗುವಾಗ ಅದನ್ನು ಬಂದ್ ಮಾಡಿರ್ತೀರಾ, ಯಾರು ಗೊತ್ತಾಗಬಾರ್ದು ಅಲ್ಲಿ. ಇವಾಗ ನೀವು ನಾವು ನಮ್ಮದು ಓಟು ನಮ್ಮ ಇದರಲ್ಲಾಗಿರುತ್ತೆ. ಬಟ್ ನಾನೇನು ಏನು ಹೇಳ್ತಿದ್ದೆ ಅಂದರೆ ಇವಾಗಿನ ಒಂದು ನಾಯಕ ಬರೋದಾದರೆ ಅದು ಎಲ್ಲರೂ ಸಮಾನ ರೀತಿಯಲ್ಲಿ ಕೊಂಡೋಗುವಂಥ ನಾಯಕ ನಮಗೆ ಇಲ್ಲಿ ಬೇಕು. ಸಮರ್ಥ ನಾಯಕತ್ವ, ಅಲ್ಲಿ ಯಾವುದೇ ತಾರತಮ್ಯ ಇರಬಾರ್ದು. ಆ ರೀತಿ ನಮ್ದು ಹೇಳ್ತಾರೆ ಎಲ್ಲರಿಗೂ ಒಂದೇ ರೀತಿ ಇರುವಂಥದ್ದು. ಅಭಿವೃದ್ಧಿ ಮಾಡಿದ್ದಾರೆ, ಇಲ್ಲ ಅಂತ ಹೇಳೋಕ್ಕಲ್ಲ. ಈ ಮುಂಚೆ ಇದ್ದ ಶಕುಂತಲ ಶೆಟ್ಟಿ ಮಾಡಿದ್ದಾರೆ, ಸಂಜೀವ್ ಮಠದವರು ಕೂಡ ಮಾಡಿದ್ದಾರೆ. ನಾನು ಹೇಳಿದೆ ಅಭಿವೃದ್ಧಿ ಜೊತೆಗೆ ಎಲ್ಲ ಸಮುದಾಯ ವರ್ಗಗಳನ್ನು ಜೊತೆಗಾಗಿ ಒಟ್ಟಿಗೆ ಭಾರತ ದೇಶದಂದರೆ ಜಾತ್ಯತೀತ ಪರಂಪರೆ ರಾಷ್ಟ್ರ ಆಗಿರುತ್ತೆ. ಈ ರಾಷ್ಟ್ರವನ್ನು ಎಲ್ಲರ ಜೊತೆಗಾಗಿ ತಗೊಂಡು ಹೋಗುವಂಥ ನಾಯಕ ಬೇಕು. ಅಲ್ಲಿ ಅವರಿಗೂ ಬೇಜಾರಾಗ್ಬೋದು, ಇವರಿಗೂ ಇದಾಗಬಾರ್ದು, ಎಲ್ಲರೂ ಬೇಕಂತೇಳಿ ಎಲ್ಲ ವರ್ಗ ಅಂದರೆ ಜಾತ್ಯತೀತ ಪರಂಪರೆಯನ್ನು ಇಲ್ಲಿ ಉಳಿಸ್ಕೋಬೇಕು. ಅದಕ್ಕೆ ಬೇಕಾದ ನಾಯಕ ಬೇಕು ಇಲ್ಲಿಗೆ. ಸತಿ ಬಾರಿ ಫೈಟ್ ಉಂಟು. ಓಟು ಬಿಜೆಪಿ ಪಕ್ಷದ ಪರವಾದು ಏರುಂತುಲ್ಲ 2-3 ಸಾರ ಓಟಿಗೆ ಬಿಜೆಪಿ ಗೆಲ್ಪು ಉಂಡಾಪುಂಡು ಅಂದು ಉಳ್ಳೇರು ಅರ ಬಗ್ಗೆ ಉಂಡು ಅಂಡ ಪಕ್ಷ ಬಿಡ್ದು ಬೇರೆ ಅಲ್ಲಿ ಅಭಿಪ್ರಾಯ. ಅಭಿವೃದ್ಧಿ ತೊಂದರೆ ಮಠದ ತೊಂದರೆ ಇತ್ತು ದಾಲಬಾತ್ ಮಲ್ತೀವಿ. ನೀರು ಒಂಜಿ ಇತ್ರ ಐತೆ ಮಾತೆಗಿಲ್ಲ ಅಭಿ ಮಲ್ಲ ಬಂಡ ನೀರ್ದವಿ ಪಕ್ಕದಲ್ಲ ರೋಡ್ ಒಂದು ಪೂರ ತೊಂದರೆ ಇತ್ತು. ನೀರು ಇಡೀ ಊರು ಕೆಜ್ಜಿ. ಎಲೆಕ್ಷನ್ ಎಡ್ಡ ಫೈಟ್ ಉಂಡು. ಕಾಂಗ್ರೆಸ್ BJP ನೇರ ಸ್ಪರ್ಧೆ ಉಂಡು. BJP ಬಂಡಾಯಿತ ದಾರ ಕಾಂಗ್ರೆಸ್ ಒಂದು ಚಾನ್ಸ್ಲ ಉಂಡು. ಎಡ್ಡ ಕ್ಯಾಂಡಿಡೇಟ್ಲ ಉಂಡು ಕಾಂಗ್ರೆಸ್ ತೂಕ ಏನು ಚಾಪುನು 13 ಕ್ಲಿಯರ್ ಗೊತ್ತಾವು. ಅಂಚೆ ಒಂದು ಚಾನ್ಸ್ ಬಂಡಾಯ ದಾರ ಕಾಂಗ್ರೆಸ್ಗೆ ಚಾನ್ಸ್ ಉಂಡು. ಜನ BJP ಮೂಲ ಫೇವರೇಟ್ ಅವು ಒಂಜಿ ಪಕ್ಷೇತರ ಉಂಟುದಾರ ಕಾಂಗ್ರೆಸ್ಗೆ ಒಂದು ಚಾನ್ಸ್ ಉಂಡು. ಬುಕ್ಕ ವರ್ಕ್ ಮಾಡ್ಕೊಳವಲ್ಲ ಅಕ್ಲ ಫೀಲ್ಡ್ಲ ಇಪ್ಪನ ಅಂಚೆ ಎನ್ನ ಅಭಿಪ್ರಾಯ. ಅಭಿವೃದ್ಧಿ ರೋಡ್ದ ಬಗ್ಗೆ ಪಣಿ ಎಡ್ಡೆ ಆತುಂಡು. ಎಂಕ್ಲ ಪಲ ಮಟಂದೂರ್ನ ಬೇಲೆ ಎಡ್ಡೆ ಆತುಂಡು. ಕಾಂಕ್ರೀಟ್ ರೋಡ್ ಎಂಕ್ಲ ರಂಜಾಡಿ ಪಳಿದಲ್ಪ ಒಂಜಿ ಎಡ್ಡೆ ಬೇಲೆ ಮಂತೇರು. ಎಂಕ್ಲಾಡೆ ಮುಟ್ಟ ಉಲಾಯಿ ರೋಡ್ಗೂ ಕಾಂಕ್ರೀಟ್ ರೋಡ್ ಬತ್ತುಂಡು. ಬುಕ್ಕ ಆರು ಮಟಂದೂರು ಬಂಡ ಜನಲ ಎಡ್ಡೆ ಇತ್ತೇರು. ಆರ್ನ ಬಗ್ಗೆ ಎಂಕ್ಲೆಗಳ ಒಂಜಿ ಅಭಿಪ್ರಾಯ ಇತ್ತುಂಡು. ಆರು ಈ ಕೋಮು ದ್ವೇಷಕ್ಕೆ ಪೂರ ಎಂದು ಕೊರೊಂದಿದ್ದಾಂಡು ಒಂಜಿ ಸಮಾಧಾನಡು ಕಾಂಗ್ರೆಸ್ BJP ತೂತಿದ್ದಾರೆ. ಅಂಚೆದಾರ ಆರೆಗಂಜಿ 100% ಚಾನ್ಸ್ ಇತ್ತುಂಡು. ಈ ಸೂರು ಫೈಟ್ ಉಂಡು. ಒಂಚೂರು ಮುಗಲ್ನ ಜಾತಿ ರಾಜ್ಯಕ್ಕೆ ಪೂರ ಉಂಡತ್ತ ಅಂಚೆದಾರ ಫೈಟ್ ಉಂಡು. ಓಟು BJP ಅರ್ಪಣ BJP ಪಕ್ಷೇತರ ಅಭ್ಯರ್ಥಿ ಪಕ್ಷೇತರ ಉಳ್ಳೇರು ನಾ BJP ಅವರು
ಅಶೋಕ್ ಅವರು ಅದು ತೊಂದರೆ ಐತಿ ಎಡ್ಡೆ ಎಡ್ಡೆ ಅದನ್ನ ಅವರ ಎಂಗ್ಲ ಶಾಂತಿ ಉಡ್ಲ ಊರುಡ್ಲ ಎಡ್ಡೆ ಬೇಲೆ ಬಂತಿರಲ್ಲ ಈ ಸರ್ತಿ BJP ಓಡೋಣ ಎಂಕ್ಲ ಜಿ 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 ದಾಲೇಜಿ ಪೂರ ಆತನು ಕುಮಾರಧಾರ ಸಂಕಲ ಆತನು ಅನೆಗಟ್ಟ ಪೂರ ಆತನು BJP ಫುಲ್ BJP. ಈ ಸಲದ ವೋಟ್ ಅಂದರೆ ಮುಂಚೆ ಇದ್ದವರು ಕೂಡ ಒಳ್ಳೆ ಕೆಲಸ ಎಲ್ಲ ಮಾಡಿದ್ದಾರೆ. ಸಂಜೀವ ಮತದವರು ಮತ್ತು ಮಲ್ಲಿಕಾ ಪ್ರಸಾದ್ ಅವರು, ಸಕ್ವಕ್ಕ ಅವರು ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ. ನೆಕ್ಸ್ಟ್ ಈಗ ಮುಂದೆ ಒಳ್ಳೆ ಕೆಲಸ ಯಾರು ಮಾಡ್ತಾರೆ ಅವರಿಗೆ ನೋಡಿ ನಮ್ಮ ಮತ ಖಂಡಿತ. ಸಂಜೀವ ಮತಂದೂರು ಇರುವಾಗ ಒಳ್ಳೆ ಕೆಲಸಗಳೆಲ್ಲ ಆಗಿದೆ. ನಮ್ಮದು ಪುರುಷರಕಟ್ಟೆಯಲ್ಲಿ 5 ವರ್ಷದ ಮುಂಚೆ ಇದ್ದದಕ್ಕಿಂತ ಈಗ ಒಳ್ಳೆ ಕೆಲಸಗಳೆಲ್ಲ ಆಗಿದೆ. ಮುಂದೆ ಬಂದವರು ಒಳ್ಳೆ ಅಭಿವೃದ್ಧಿ ಮಾಡಬೇಕಂತೇಳಿ ನನ್ನ ಅನಿಸಿಕೆ. ಪುತ್ತೂರು ಪುತ್ತಿಲಲ್ಲ ಬೊಕ್ಕ ನಮ್ಮ ಅಶೋಕ್ ಕುಮಾರ್ ಆಗಲೇ ಫೈಟ್ ಇಪ್ಪನೆ BJP ಫೈಟ್ ಇಜ್ಜಿ ಎಂಕ್ಲನ ಕಡೆ ಅಣ್ಣ ಎಂಕ್ಲಿಗೆ ಮನಸ್ತಾಪ ಆದ ಎಂಕ್ಲೊಂದು ಕಾರ್ಯಕರ್ತರು ನಗಲಿ ಇನ್ನು ಕೂಡ ಕಾರ್ಯಕರ್ತರು ಭಾರಿ ದುಂಬದ ಕಾರ್ಯಕರ್ತರು ಪುತ್ತೂರು ಎಂಕ್ಲ ಏರ್ಪಂಡು 72 ಇಂಚಿ RS ಜನಸಂಘಗಳು ವರ್ಕ್ ಬಂದು ಆಗಲೇ ಎಡ್ಡೆ ಕ್ಯಾಂಡಿಡೇಟ್ ಇತ್ತಂದು ಬಿಡ್ದು ಎಂಗ್ಲಿಗೆ ಗುರ್ತಜ್ಜನ್ನ ಕೆಲ ವ್ಯಕ್ತಿಗಳು ಅಂತ ಪಾಡ್ದೇರು ಹೇಳ್ತಾರೆ ಎಂಗ್ಲಿ ಮಸ್ತ್ ಮನಸ್ಸು ಬೇಜಾರೆಲ್ಲ ಆಗ್ತದೆ. ಪುತ್ತಿಲಾಗೆ ಗುರ್ತೊಳಿತ್ತು ಹಾಂ ಡೈರೆಕ್ಟ್ ಗುರ್ತೊಳಿತ್ತು ಆ ಬಗ್ಗೆ ಹಿಡಿದು ಎಂಕ್ಲು ಪೋಯಿ ನೈಟ್ ಪತ್ತನ ಕೆಲವು ವಿಷಯಗಳು ತೆಗೆದಿನ ಜನಕ್ಕಳ ಅಭಿಪ್ರಾಯಕ್ಕೆ ಎಂಕ್ಲು ಇಂಚನಕ್ಕೆ ಎಂಚ ಮಾರ ನಮಗೆ ಈ ಸರಿ ಹೂವು ಹೌದಾಯ್ತು ಅಪ್ಪ ಪನ್ಪುನ ಹೆಚ್ಚಾದ ಪುತ್ತಿಲ ನಾವು ನಾಲ್ಕು ದಾನೊಂದು ಎಮರ್ಜೆನ್ಸಿ ರಾತ್ರಿ ಒಂಜಿ ದಾನೊಂದು ಆಕ್ಸಿಡೆಂಟ್ ಆಂಡು ಅಥವಾ ದಾನೊಂಜಿ ಊರುಡು ಜನಕ್ಕಳಿಗೆ ತೊಂದರೆ ಆಂಡು ಅಪ್ಪ ಜತ್ತದ ಬರ್ಪುಣಂಚ ಒಂದು ವ್ಯಕ್ತಿ ಬತ್ತದಿರು ದುಂಬುಲ ನನಗೆಲ್ಲ ಬತ್ತದಿರು ನಮ್ಮ ನಂಬಿಕೆ ಜನಕ್ಕಳಿ ನಮ್ಮ ಉಂಡು ಕಾಂಗ್ರೆಸ್ಗೆಲ್ಲ ಪುತ್ತಿಲ ಫೈಟ್ ಅನ್ಪುನ ಅಭಿವೃದ್ಧಿ ಮಟನದ್ದು ಉಳ್ಳಾಯ್ರ ಕೆಲಸ ಆತ ಕೆಲವು ಚಿಲ್ಲರೆ ಬಾಕಿ ಇಪ್ಪು ಪೂರ್ತಿಂದ ಹತ್ತು ಆರೈತು ತೀರ್ನ ವರ್ಕ್ ಮಲ್ತಿರು ಲೈಟ್ ವರ್ಕ್ಡ್ ಆರೋಗ್ಯ ಗುರ್ತೊಳಿತು ನಮಕ್ಳಿಗೆ ಆ ಲೆಕ್ಕದ ಉಂಡ ಎಂಕ್ಲೆ ಸುಳ್ಯದಾಗ್ಲಂಗೆ ಅಂತ ಪುತ್ತೂರು ಬಣ್ಣ ಅಗತ್ಯದಾಯ್ತಿತ್ತು ಪುತ್ತೂರು ಜನ ಇಜ್ಜ ಬೇಜಾರಾದ ಮಸ್ತ್ ಬೇಜಾರಾದನು ಕಾರ್ಯಕರ್ತರು ಎಂಕ್ಲಿನ ಅದು ಕೆಲವು ಕಾರ್ಯಕರ್ತರಿಗೆಲ್ಲ ಬೇಜಾರಾದನು ಆಗ ಐಟೆಗೆಲ್ಲ ಇಪ್ಪರು ಆಗ್ಲಿಕ್ಕೆ ತೊಂದರೆ ಇಜ್ಜಿ ಎಂಕ್ಲಿಗೆ ಮತ್ತು ಎಂಕ್ಲೆ ಐಕ್ಕು ಬೋಪನಾಗ್ಲಾಗ್ತದೆ ರಾಜ್ಯಕ್ಕೆ ವರ್ಕ್ ಬೋಪನಾಗ್ಲ ಇನ್ನವರು ಎಂಕ್ಲೆ ಕೃಷಿ ತಗ್ಲು ಕೃಷಿದ ಬೇಲ ಅನ್ಪಾಗ ಎಂಕ್ಲೆದ ಅದನ್ನೆಲ್ಲ ಊರ್ದಾಗ್ಲ ವ್ಯಕ್ತಿಯಲ್ಲಿ ಇತ್ತೇನೆ ಎಡ್ಡೆ ಅಂತ ಅನ್ಪುನ ಒಂದು ಅಭಿಪ್ರಾಯ ನಮ್ಮ ಊರ್ದಾಗ್ಲಿ ಇತ್ತೇನೆ ಎಡ್ಡೆ ಅಂತ. ಈ ಸರ್ತಿ ಸ್ವಲ್ಪ ಟಫ್ ಅಂತ ತೋಜುಂಡು ನಮ್ಮ ಅಶೋಕ ಯಾರನ್ನ ಇದು ಬಂದಿಲ್ಲ ಆರು ಬರೋನು ತೋಜುಂಡು ಮೆಜಾರಿಟಿ ಯಾರಿಗೆ ಉಂಟು ಚಾ ಆರು ಗೆಲ್ಪರೊಂದು ಒಂದು ವಿಶ್ವಾಸ ಉಂಡು. ಕರ್ನದಾಲ ಇಂಪ್ರೂವ್ಮೆಂಟ್ ಇಜ್ಜಿ ದಾಲ ಅಭಿವೃದ್ಧಿ ಅಲ್ಲೆಲ್ಲ ಪೋಸ್ಟ್ ಆಯ್ತು ಅಂತ ದಾಲ ತೋಜುದು ಜಂಗ್ಲಿಗೆ ಜೀವರ ಈ ಸರಿ ಇಂಬರ್ನ ಎತ್ತು ತೊಗೊಂದಿಲ್ಲ ಅದನ್ನ ಪಾತ್ರ ఒక ಮತ ಭರವಸೆ ಒನ್ನೊಂದುಲ್ಲೇರು ಪ್ರತಿ ಇಲ್ಲಡೆ 200 ಯೂನಿಟ್ ವಿದ್ಯುತ್ ಕೊರ್ಪಂಡಿದ್ದೀರಿ ಮತ್ತು ಪೊಂಜನಕ್ಲಿ 2000 ಲೆಕ್ಕ ಕೊರ್ಪಂಡಿದೆ ಅಂಚ ಉದ್ಯೋಗ ಜನಕ್ಲಿ ಉದ್ಯೋಗ ಅಂತ ಕೊರ್ಪೇರ ಒಂಜಿ ಭರವಸೆ ಸಿಕ್ಕುದುಂಡು ಮಸ್ತ್ ಯುವಕರ್ನಕ್ಲಿ ಉದ್ಯೋಗ ಹಾಕೊಂಡು ಒಂಜಿ ಭರವಸೆ ಸಿಕ್ಕುದುಂಡು. ಗಂಗಾಧರ ಈ ಸಲ ಭಯಂಕರ ತಪ್ಪು ಉಂಟಲ್ಲ ಎಲ್ಲ 3-4 ಪಾರ್ಟಿ ಮಾಡಿ ಯಾವ್ದಕ್ಕೆ ಆಗ್ತಂತ ಹೇಳಿಕ್ಕೆ ಆಗೋದಿಲ್ಲ, ತುಂಬ ಕಷ್ಟ ಉಂಟು. ಪುತ್ತೂರವರಿಗೆ ಒಂದು ಚಾನ್ಸ್ ಉಂಟು ನಮ್ಮ ಇದರಲ್ಲಿ ಎಲ್ಲ ಈಗ ಸ್ವಲ್ಪ ಅವರಿಗೆ ಸಪೋರ್ಟ್ ಇದ್ದಾರೆ. ಈಗ ಮಾಡಬೇಕು ಅವ್ರನ್ನ ಪಕ್ಷೇತರ ಮಾಡಿ ಸ್ವಲ್ಪ BJPಗೆ ಕಷ್ಟ ಉಂಟು ಈ ಸಲ ತೊಂದರೆ ಇಲ್ಲ. ಮತ್ತು ಏನಾಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ದಾಸೋಕರಾಯಿಗೂ ಬರ್ಬೋದು. ಹಾಂ ತೊಂದರೆ ಇಲ್ಲ, ಕೆಲಸ ಮಾಡಿದ್ದಾರೆ BJPಯಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ, ತೊಂದರೆ ಇಲ್ಲ, ಎಲ್ಲರಿಗೂ ಸಪೋರ್ಟ್ ಇದ್ದಾರೆ. ಸ್ವಲ್ಪ ಜನಗಳು ಕಷ್ಟ ಕೇಳ್ತಿದ್ದಾರೆ, ಹಾಗೆ ಆಗಿದೆ ಹೀಗೆ ಆಗಿದೆ ಅಂತೇಳಿ. ಈಗ ಸೊಸೈಟಿಯಲ್ಲಿ ಅಕ್ಕಿ ಕೊಡೋದು ಸ್ವಲ್ಪ ಕಮ್ಮಿ ಎಲ್ಲ ಮಾಡಿದ್ದಾರಲ್ಲ, ಈಗ ಅದಕ್ಕೆ ಸ್ವಲ್ಪ ಎಲ್ಲರಿಗೆ ಪೆಟ್ಟು ಬಿದ್ದಿದೆ ಅದರಲ್ಲಿ. ತೂರ್ಟು ಪಂಪಲ್ಲಿ ಕೂಡ ಸಕ್ಕರಾಗಿ ಬರೋಡು ನಮ್ಮ ಎಕ್ಕಡು ಹಾಂ ಒಕ್ಕ ಅಂಚನ್ನ ನರಮನೆ ಪಣಿ ರಬ್ಬ ಜೊತೆ ಹಾಂ ಒರಿ ಐಕು ಒರಿ ನೆಕ್ ವರ್ಷ ಒಂದು 10 ತಲವಾಣಿ ಹಾಕೊಂಡು ಅಂಚೆ ಬುಕ್ಕ ಎಂಕಲ್ನಲ್ಲೇ ಕೆಲವು ಬೇರೆ ಪೆಣ್ಣಿಗೆ ಬಾಕಿ ಉಂಟು. ಎಂಕಲ್ನ ಕುಡಿಯೋ ನೀಡ್ತಾ ಮೂರನೇ ಹಾಕಲ್ನ ನಮ್ಮ ಪನೆ ಇರು ಕೇಂದ್ರಗೆ ಬಣ್ಣತ್ತೆ ಎಂಕಲ BJPದಾಗ ಬತ್ತ ಪೈಪನ್ನು ಬರೋ ಹೋಗ್ತದೆ ಎಂಕಲ ಜಾಲದ ಬರಿಕೆ ಬರೋ ಮಣ್ಣು ಬರೋದುಂಡು. ನಮ್ಮ ಚುನಾವಣೆ ದುಂಬು ಎಂಕಲ ಬತ್ತ ಇನ್ನು ಸರಿ ಮಲ್ಪುವ ಅಂತಾರೆ ಇನ್ನು ಊಟ ಸರಿ ಮಾಡ್ತೀವಿ ಎಂಕಲ ಇಲ್ಲದಲ್ಲ ಇವರ ಧೂಳು ಬತ್ತೊಂದುಂಡು ಒಬ್ಬರು ಸರಿ ಮಲ್ಪನ ತಪ್ಪದು ಎನ್ನ ಪೇರಡ್ಕ ಶಾಂತಿಗೋಡು ಗ್ರಾಮ ಹಾಂ ಅಂಚ ಇನ್ನು ಮಲ್ಪ ಅನ್ನೋದು ಉಗುಳೈತಿ ಆರು ಎಂಕಲ್ ನಾವು ನೀರು ತಂಜಿ ಸಮಸ್ಯೆ ಬೊಕ್ಕ ಎಂಕಲ್ನ ಕೆಲವೈತೆ ಅಲ್ಲೇ ಕಾಂಕ್ರೀಟ್ದ ರೋಡ್ ಎಂಕಲ್ನ ಈ ರೆಕಾರ್ಡ್ ಆಯ್ನ ಪಟ್ಟ ಜಾಗಿದೆ ಆಗಲಲ್ಲೇ ಮಲ್ಪದಿರು ಅವತ್ತು ಎಂಕಲ್ನ ನಿಜಾತ ಎಂಕಲ್ನ ರೆಕಾರ್ಡ್ ಜಾಗೆ ಮಿತ್ತು ಮುಟ್ಟ ಉಂಟು ಅವಾಗಲೇ ಬಲ್ತಿ ರೋಡ್ BJP ಜಾಗಲಿ ಸೇರ್ತು ಎಂಕಲ್ನ ಜಾಗಿದೆ ವರ್ಗ ಜಾಗಿದೆ ಆಗಲೇ ಕಾಂಕ್ರೀಟ್ ಬಾಟ್ನ ಅಂತ ಒಂದು ಅಂತಾರೆ ಎಂಕಲ್ ನಾನು ಅಲ್ಲಿ ಬೇಲಿ ವಾಂಟ ಆಯ್ತು ಸಮಸ್ಯೆ ಉಂಡು ಹಾಂ ಅಂಚೆ ಎಂಕಲೈತೆ ಎಂಕಲ್ನ ದುಮ್ಮುದ ಗುರ್ತದಾರೆ ಉಂಟು ಎಂಕಲ ಪಾಟ್ರೆ ಬಿಡು ಪೂಜೆ ಇನ್ನು ಕಾಂಕ್ರೀಟ್ ಒಂಚೂರು ಒಂಜರ ಫೀಟ್ ಬಿಡುತ್ತ ಪಾಡಾಡು ಎಂಕಲೆ ಬುಕ್ಕ ಬಂಡ ಸಮಸ್ಯೆ ಐತೆ ಎಂಕಲ ಜಾಗ ಐನರ್ದು ಮಿತ್ತುಗಳು ಉಂಟು
ಹಾಂ ಅಂಚೆನ ಮನ್ಪುನ ಅವು ಮಲ್ಪೆರ ಬಳ್ಳಿಂದ ಮನ್ಪುನ ಅಗ್ಲ ವಾ ನೆತ್ತಾಗ್ಲ ಮಲ್ಪುನ ಉಂಡು ತಪ್ಪು. ಪುತ್ತೂರು ಎಡ್ಡೆ ಉಂಡು ಬಾರಿ ಫೈಟ್ರು ಉಂಡು ಮಾದು ಫೈಟ್ ಎಂಚ ಬರ್ಪುನ ಗೊತ್ತುಜಿ ನನ್ನದು ಹೇಳಿದ ಮುಕ್ಕಲ್ನ ಪಕ್ಷೇತರ ಮುಕ್ಕಲ್ನ BJP ಇದರ ಏರಿಯಾಗೆ ಲಾಭ ಆಪುಂಡು ಏರಿಯಾಗೆ ನಷ್ಟ ಆಪುಂಡು ಗೊತ್ತುಜಿ. ಅವರು ಹೆಚ್ಚಿನ ಅಂಶ BJP ಬರಡು ಮುಲ್ಪ ಪಕ್ಷೇತರಗಳು ಉಂಡು ಜನ ಒಳ್ಳೆಯರು ಅಂದ್ರೆ ಡಿವೈಡ್ ಆದ ಅನ್ನೋದಕ್ಕಿಟ್ಟರೆ ಎನ್ನ ಪ್ರಕಾರ ಕಾಂಗ್ರೆಸ್ಗೆ ಲಾಭ ಆಪುಂಡು ಅಂತ ಆಪುಂಡು 100% ಎಂಕ BJP ಸಮೇತ ಧೈರ್ಯ ಉಂಡು BJP ಬರಡು ಉಂಡು BJP ಬರಡು ಅಂಚ ಒಂದು ಅರ್ಣನೆಲ್ಲ ಬೋರ್ಡು ನಂಗೆ ಆಯ್ತು BJP ಬರಡು BJP ಬಂದು ಯಾವಣ್ಣ ಮೆತ್ತು ಮೋದಿನ ಮೋನೆದು ಅಲ್ಲ BJP ಓಟು ಪೂರ್ಣಿ ಸರ್ತಿ ఒక ಮುಲ್ಪ ಲೋಕಲ್ದ ಓಟ ಪೂರ ಪಕ್ಷೇತರ ಅದು ಪೋಪುಂಡು ಅಂಚ ಡಿವೈಡ್ ಆಯ್ರ ಉಂಡು ಓಟು ಅದೆಟ್ಟು ದಾದಾಪುನ ತೂವೇರ ಉಂಡು ಅತ್ತ ಬಗ್ಗೆ ಇರ್ತದೆ BJP ಓಟು ಪಾಡ್ನಂಗ್ಲ ಆಡಳಿತ ಬಗ್ಗೆ ಖುಷಿ ಆಯ್ತು BJP ಏನು ನಾನು ಚೇಂಜ್ ಮಲ್ಪ ಹೇಳಿದ್ದೆ ಅವು ಯಾನ ಆಡು ಎನ್ನ ಇಲ್ಲದಾಗಲ ಆಡು BJPಗೆ ಓಟು ಸ್ಲೋ ಆತನ ಬಿಸ್ನೆಸ್ ಬಗ್ಗೆ ಭಾರಿ ಚಿಂಜಿಗಳ ಕಾಸ್ಟ್ಲಿ ಆಗ್ತದೆ ಪ್ರತಿ ಕಾಸ್ಟ್ಲಿ ಆತಂದ್ರೆ ಒಂದು ಮಂಕತ್ತು ಮಿತ್ರದೇ ಕಾಸ್ಟ್ಲಿ ಬೇರೆ ದಾಳ ಮಲ್ಪರಾಪು ನಂಗಂತೂ BJP ಬೋರ್ಡು ನಮ್ಮ ದೇಶವು ಕಟ್ನಾಗ್ಲಿಗೆ ನಮ್ಮ ಓಟು ಆಯ್ತು ನಮ್ಮ ದೇಶ ಓಡೋದು ಇತ್ತೆ ಮಟೊಂದು ರೆಡ್ಡೆ ಬೇಲೆ ಮಂತೀರಿ ಬೇಲೆ ವಿಷಯ ರೋಡ್ ದಾವಡು ಊಳಾಡು ಅದಕ್ಕೆ ಈ ಸರ್ತಿ ಒಂಜಿ ಅರುಣಣ್ಣ ಕೊಡ್ತೋಳಿಂದು ಎಂಕ್ಲ ಮನಸ್ಸು ಇತ್ತಂಡು ಪಂಡ ಆರೆಗ್ಲವರ ಚಾನ್ಸ್ ತೆಗುದುಂಡ ಎಂಜ ಬೇಲೆ ಮಂತಿರಂದು ತೋಳಿ ಬೊಕ್ಕ ಕ್ಯಾಂಡಿಡೇಟ್ ಯಾರು ಆಶಕಲ ತೊಂದರೆ ಇಜ್ಜಿ ಅಲ್ಲೊಂಜಿ ಯಾರಿಗೆ ಏಜ್ ಇತ್ತ ಪೂರ ಮಾತು ಯಾರು ಮಾಡ್ಪು ಮಾತೆಲ್ಲ ಒಣದ್ರು ಅಜಿಪತ ಕರಿಂದ ಅಲ್ಲೊಂಜಿ ಯೂತ್ಸ್ ಒಂಜಿ ಗೊಂಡ ಎಡ್ಡೆ ಎತ್ತನದು BJP ಒತ್ತಲ್ಲವು ಅರುಣಣ್ಣೆ ಒತ್ತಲ್ಲವು ಅಂದರೆ ಕಾಂಗ್ರೆಸ್ ಬರ್ರಲ್ಲಿ ಅತ್ತು ಪಂಡ ಆರು ಐತೆ ಕ್ಯಾಂಡಿಡೇಟ್ ಅತ್ತು ಎಂಕ್ಲಿಗೆ ಸ್ಟೇಜ್ ಪಂಡ ಕೆಲವು ವೀಡಿಯೋಸ್ ಪೂರ ಇತ್ತ ಬರೋದುಂಡು ಅಂಚದತ್ತು ಎಂಕ್ಲ ಸುಳ್ಳ್ಯಾಡಂತೂ BJP. ನಮ್ಮ ಸತೀಶ್ ಅಂತ. ಹೇಗಾಗ್ಬೋದು ನೀವು ನೋಡಿದಾಗ ಪುತ್ತೂರಲ್ಲಿ ಈ ಸಲ? ಪುತ್ತೂರಲ್ಲಿ ಈ ಸರಿ ತುಂಬ ಫೈಟ್ ಇದೆ BJP ಮತ್ತು ಇದು ಹೇಳೋಕ್ಕಾಗಲ್ಲ ಇವರು ಪುತ್ತಿಲವರೇ ಬರ್ಬೋದು ಅಂತ ಅನ್ಕೊಂಡೆ. ಅಲ್ಲಿ ಡೆವಲಪ್ಮೆಂಟ್ ಪರವಾಗಿಲ್ಲ ಮತ್ತೊಂದು ಮಾಡಿದ್ದಾರೆ ಒಳ್ಳೆ ಅಶೋಕರು ಇದ್ದಾರೆ ಅಂತ ನೋಡಬೇಕು ಯಾರು ಬರ್ತಾರಂತ ಹೇಳೋಕ್ಕಾಗಲ್ಲ ಫೈಟ್ ಇದೆ 3 ಪಾರ್ಟಿದು ಫೈಟ್ ಇದೆ ಅಂತ ಹೇಳೋಕ್ಕಾಗಲ್ಲ. ಬೇಡಿಕೆ ಅದೇ ರೋಡಿದ್ದು ನೀರಿದ್ದು ಇನ್ಫ್ರಾಸ್ಟ್ರಕ್ಚರ್. ಈ ಸಲ ಪುತ್ತೂರು ಮಣಿರಾಪುಜಿ BJP ಜೇಟಿ ಪಕ್ಷೇತರ ಅಂತಿರದೆ ಪಕ್ಷೇತರ ಅಂತ ಹೇಳಿದಾರ ನಮಗೆ ದಾಲ ಮಣಿರಾಪುಜಿಟ್ಟು ಇಂಚಿನ ಅವಂಡ ಓಟು ನಷ್ಟ ಆಪುನತಿ ಹಾಂ BJP ಅಂತ ಈಗ ರಡ್ಡೆಗ್ಲ ನನಗೆ BJP ಬರ್ಪುನ ಡೌಟ್ ಉಂಡಿತ್ತು ಈ ಸಲ. ಕಾಂಗ್ರೆಸ್ ತಕ್ಕಲ ಜನಡೆ ಫೀಲ್ಡರ್ಗೆ ಮಾತ್ರ ಭಾರಿ ಸ್ಟ್ರಾಂಗ್ ಬಂತು ನೋಡಿರಿ ಈ ಸಲ ಮತ್ತು ಕಾಂಗ್ರೆಸ್ ಗ್ಯಾರಂಟಿ ಅಂತ ಮಾಡೋದಿಲ್ಲ. ಚುನಾವಣೆ ಮತದಾರನ ಒಂದು ಹಕ್ಕು, ಪ್ರಜಾಪ್ರಭುತ್ವದಲ್ಲಿ ಮತದಾರನೇ ಪ್ರಭು. ಆದರೆ ಒಬ್ಬ ಜನಪ್ರತಿನಿಧಿಯನ್ನು ನಾವು ಆಯ್ಕೆ ಮಾಡುವಾಗ ನಮಗೆ 5 ವರ್ಷಕ್ಕೆ ಅವನನ್ನು ನಮ್ಮ ಪ್ರತಿನಿಧಿಯಾಗಿ ನಾವು ಆಯ್ಕೆ ಮಾಡಿ ಕಳಿಸ್ತೇವೆ. ನಮಗೆ ಬಹಳಷ್ಟು ಆಶೋತ್ತರಗಳಿರ್ತವೆ. ಒಂದು ಜನಸಾಮಾನ್ಯನ ಧ್ವನಿಯಾಗಿ ನಾವು ಮೊದಲನೇದಾಗಿ ಏನು ಹೇಳಬೇಕು ಅಂತ ಕೇಳಿದರೆ, ಪುತ್ತೂರು ಒಂದು ಭ್ರಷ್ಟಾಚಾರ ಮುಕ್ತವಾದ ಒಂದು ಕ್ಷೇತ್ರವನ್ನು ಮಾಡುವ ಅಭ್ಯರ್ಥಿ ಗೆಲ್ಲಬೇಕು ಅಂತ ನಮ್ಮ ಒಂದು ಅನಿಸಿಕೆ. ಇನ್ನು ಎರಡನೇದಾಗಿ ಏನು ಅಂತ ಕೇಳಿದರೆ, ಪುತ್ತೂರು ಮುಖ್ಯವಾಗಿ ಒಂದು ಜಿಲ್ಲಾ ಕೇಂದ್ರ ಆಗಬೇಕು ಅನ್ನುವಂಥದ್ದು ಬಹಳ ವರ್ಷಗಳಿಂದ ಒಂದು ಬೇಡಿಕೆಗಳಿದ್ದಾವೆ. ಬಹಳ ಸೂಕ್ತವಾದಂಥ ಜಾಗ ಪುತ್ತೂರು ಜಿಲ್ಲಾ ಕೇಂದ್ರಕ್ಕೆ. ಅದೊಂದು ಯಾರಾದರೂ ಒಬ್ಬರು ಅಭ್ಯರ್ಥಿ ಅದನ್ನು ಗಟ್ಟಿಯಾಗಿ ಹೇಳಿ ನಾವು ನಿಂತು ಮಾಡಿಸ್ತೇವೆ ಅಂತ ಹೇಳಿದರೆ ಅದು ಪುತ್ತೂರಿನ ಬೆಳವಣಿಗೆಗೆ ಕೊಟ್ಟಂಥ ದೊಡ್ಡ ಕೊಡುಗೆ. ಮತ್ತು ಮುಖ್ಯವಾಗಿ ನಾವು ಶಿಕ್ಷಣ ಕ್ಷೇತ್ರದ ಹಿನ್ನೆಲೆ ಇರುವುದರಿಂದ ಶೈಕ್ಷಣಿಕವಾದ ಅಭಿವೃದ್ಧಿಗೆ ಪುತ್ತೂರಿನ ಆಸ್ಪತ್ರೆಯ ಬಗ್ಗೆ ಒಂದು ಆಂದೋಲನ ಆಯಿತು. ಪುತ್ತೂರಿನ ಆಸ್ಪತ್ರೆಯ ಬಗ್ಗೆ, ಪುತ್ತೂರಿನಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಆದರೆ ಅದರ ಒಂದು ಸ್ಥಾಪನೆಯ ಬಗ್ಗೆ ಕೆಲಸ ಮಾಡುವಂಥವರು. ನಾವು ಧಾರವಾಡದಲ್ಲಿ IITಯನ್ನು ನೋಡಿದ್ದೇವೆ. ಅಂಥ ಒಂದು ದೊಡ್ಡ ಸಂಸ್ಥೆ ಏನಾದರೂ ಪುತ್ತೂರಿಗೆ ತರಲಿಕ್ಕೆ ಸಾಧ್ಯ ಆಗ್ತದಾ ಅನ್ನುವಂಥದ್ದು ನಮ್ಮ ಎಲ್ಲರ ಒಂದು ಕನಸು. ಅದು ಈಗ ಹೆಚ್ಚಿನ ಕಡೆಯಲ್ಲಿ ಏನಂತ ಹೇಳಿದರೆ, ಒಬ್ಬ ರೈತನಿಗೆ ಬೇಕಾಗುವಂಥ ಒಬ್ಬ ಅಭ್ಯರ್ಥಿ ಅಂದರೆ ರೈತ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಒಬ್ಬ ಅಭ್ಯರ್ಥಿಗಳು ಚುನಾಯಿತರಾಗಿ ಬರುವಂಥದ್ದು ತುಂಬ ಕಡಿಮೆ ಕಾಣ್ತಾ ಉಂಟು. ಎಲ್ಲ ಪಟ್ಟಣ ಪ್ರದೇಶಕ್ಕೆ ಸೀಮಿತವಾಗಿರುವವರೇ ಹೆಚ್ಚಾಗಿ ಕಾಣ್ತಾ ಉಂಟು. ಅಂತ ಒಬ್ಬ ಸಮರ್ಥ ಅಭ್ಯರ್ಥಿ ಚುನಾಯಿತ ಆಗಬೇಕು ಅಂತ ನಮ್ಮ ಆಸೆ ಇರುವಂಥದ್ದು. ಅದ್ರ ಜೊತೆ ಈಗ ಈ ವರ್ಷ ನೋಡುವಾಗ ನೀರಿದ್ದು ಸಮಸ್ಯೆ ನಮಗೆ ಭಾಳ ರೈತರಿಗೆ ಕಾಡುವಂಥದ್ದು ಕಾಣ್ತದೆ. ಅದಕ್ಕೆ ನಾವು ಹತ್ತಿರ ನದಿ ಬದಿಯಲ್ಲೇ ಇದ್ದರೆ ಸಹ ನಮಗೆ ಸಾಕಷ್ಟು ನೀರಿನ ಕೊರತೆ ಕಾಣ್ತಾ ಉಂಟು. ಅಂತರ್ಜಲ ತೀರಾ ಕೆಳಮಟ್ಟಕ್ಕೆ ಹೋಗಿದೆ. ಅದಕ್ಕೆ ಬೇಕಾಗಿ ಈಗ ಸರ್ಕಾರ ಹೇಳ್ತಾ ಉಂಟು ಅಲ್ಲಲ್ಲಿ ಕಿಂಡಿ ಅಣೆಕಟ್ಟುಗಳನ್ನು ಮಾಡ್ತಾ ಇದ್ದೇವೆ ಹಾಗೆ ಹೀಗೆ ಅಂತೇಳಿ. ಆದರೆ ಅದು ಬಾಯಲ್ಲೇ ಹೇಳೋದಾಗ್ತದೆ, ಎಲ್ಲೂ ಅದನ್ನು ಉತ್ತಮ ರೀತಿಯಲ್ಲಿ ರೈತರು ಉಪಯೋಗ ಮಾಡುವಂತ ಕಾಣೋದಿಲ್ಲ. ಒಟ್ಟು ಏನೋ ಒಂದು ಕಾಂಟ್ರಾಕ್ಟ್ ಮಾಡ್ತಾರೆ, ಹೋಗ್ತಾರೆ.
ಹಾಗಾಗಬಾರ್ದು. ದಡ ಮೀರದ ಕಟ್ಟೆಗಳನ್ನು ಅಲ್ಲಲ್ಲಿ ಮಾಡಿ ನೀರನ್ನು ಉಳಿಸಿಕೊಳ್ಳಲಿಕ್ಕೆ ಸರ್ಕಾರ ಹೆಚ್ಚು ಒತ್ತು ಕೊಡುವ ನಿಟ್ಟಿನಲ್ಲಿ ನಮಗೆ ಒಂದು ಸಮರ್ಥ ಅಭ್ಯರ್ಥಿ ಆಯ್ಕೆ ಆಗಬೇಕು. ಅದಕ್ಕೆ ಸಹ ಈಗಿನ ನಮ್ಮ ಅಭ್ಯರ್ಥಿಗಳನ್ನು ಇಂಥ ಕೆಲಸ ಮಾಡೋರನ್ನು ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದು ಒಳ್ಳೆಯದು ಅಂತ ನನಗೆ ಕಾಣ್ತಾ ಉಂಟು. ಇದು ಪುರುಷರಕಟ್ಟೆ ಭಾಗದ ಜನರು ಹೇಳುವಂಥ ಅಭಿಪ್ರಾಯ. ಈ ಭಾಗದ ಜನರು ಈಗಾಗಲೇ ಸಾಕಷ್ಟು ಬೇಡಿಕೆ ಅದೇ ರೀತಿ ಊರಿನ ಸಮಸ್ಯೆಗಳನ್ನ ಹೇಳಿಕೊಂಡಿದ್ದಾರೆ. ಜೊತೆಗೆ ಯಾರ ಪರವಾಗಿ ಈ ಭಾಗದ ಜನರ ಒಲವಿದೆ ಅನ್ನೋದನ್ನು ಕೂಡ ಈ ಭಾಗದ ಜನರು ಈಗಾಗಲೇ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಯೂಸುಫ್ ರಂಜಲಾಡಿ ಜೊತೆ ಸಮತ್ ಕೊರಿಯಾ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.